ಜೀವನದ ಲೇಪನದಲ್ಲಿ ತನ್ನ ಜೀವನವನ್ನು ಸವೆಸಿ ಇನ್ನೊಬ್ಬರ ಬಾಳಿಗೆ ಬಣ್ಣ ತುಂಬಿ ಖುಷಿಯ ವೇಷ ತೊಡಿಸಿ ರವಿಯಾದ ಕಟ್ಪಾಡಿಯ ರತ್ನ ರವಿ ಕಟ್ಪಾಡಿ. ಕೋಟಿಗಟ್ಟಲೆ ಹಣವಿದ್ದರೂ ಇನ್ನೂ ಬೇಕು ಮತ್ತೂ ಬೇಕು ಎಂದು ಕೈಚಾಚುವ ಆಸೆ ಬುರುಕ ಜನರ ನಡುವೆ ಕೂಲಿ ಕೆಲಸ ಮಾಡುತ್ತಾ ಕೂಡಿಟ್ಟ ಹಣದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಭಯಾನಕ ವೇಷ ತೊಟ್ಟು ಬಣ್ಣದ ರಂಗಲ್ಲಿ ಮಿಂದು ಲೋಕವನ್ನು ನಿಬ್ಬೆರಗಾಗಿಸಿ ಒಂದಷ್ಟು ಹಣ ಸಂಗ್ರಹಿಸಿ ಅದೆಷ್ಟೋ ಕಂದಮ್ಮಗಳಿಗೆ ಜೀವ ತುಂಬಿದ ಹೃದಯವಂತ ಉಡುಪಿಯ ರವಿ ಕಟ್ಪಾಡಿ. ಹೌದು ಮಿತ್ರರೇ, ವರ್ಷಕ್ಕೊಮ್ಮೆ ವಿಭಿನ್ನ ರೀತಿಯ ದೈತ್ಯ ಆಕಾರದ ವೇಷ ಹಾಕಿ ಬಡ ಮಕ್ಕಳ ಪಾಲಿಗೆ ದೇವರಾದ ಇವರು ಇಂದು ವಿಶ್ವದಲ್ಲೇ ಚಿರಪರಿಚಿತರಾಗಲು ಕಾರಣವೇ ತನ್ನ ಬಾಲ್ಯ ಜೀವನದಲ್ಲಿ ತಂದೆ ತಾಯಿ ಪಟ್ಟ ಕಷ್ಟದ ಸರಮಾಲೆ ಮತ್ತು ಏನೂ ಅರಿಯದ ಮುಗ್ಧ ಮಕ್ಕಳ ನೋವಿಗೆ ಸ್ಪಂದಿಸುವ ಬಹುದೊಡ್ಡ ಕನಸು. ಒಂಬತ್ತನೆಯ ತರಗತಿಯವರೆಗೆ ಓದಿದ ರವಿ ವಿದ್ಯೆಯಲ್ಲಿ ಶಾರದೆಯನ್ನು ಗೆಲ್ಲದಿದ್ದರೂ ಸಮಾಜ ಸೇವೆಯಲ್ಲಿ ವಿಶ್ವದ ಅಪರಿಮಿತ ಹೃದಯಗಳನ್ನು ಗೆದ್ದು ನಮ್ಮೆಲ್ಲರ ಮನಗುಡಿಯೊಳಗೆ ಕಾಣುವ ದೇವರಂತೆ ಪೂಜಿಸಲ್ಪಡುವ ವ್ಯಕ್ತಿ ರವಿಯವರು. ಸೆಂಟ್ರಿಂಗ್ ಕೆಲಸವನ್ನು ಬಹಳಷ್ಟು ಶ್ರದ್ಧೆಯಿಂದ ಮಾಡುತ್ತಾ ತನ್ನ ಬದುಕನ್ನು ಸಾಗಿಸುತ್ತಿದ್ದ ಜೀವಕ್ಕೆ ಬಣ್ಣದ ವೇಷ ತೊಟ್ಟು ಅದರಿಂದ ಬರುವ ಹಣವನ್ನು ಸಮಾಜದ ಮಕ್ಕಳ ಜೀವ ಉಳಿಸಲು ವಿನಿಯೋಗಿಸಬೇಕೆಂಬ ಆಸೆಯೊಂದು ಚಿಗುರಿದ್ದು ತಾಯಿಯೊಬ್ಬಳು ತನ್ನ ಪುಟ್ಟ ಕಂದಮ್ಮನ ಜೀವ ಉಳಿಸಲು ಮಾಧ್ಯಮದಲ್ಲಿ ಕಣ್ಣೀರು ಇಡುವಾಗಲೇ ಆ ದೃಶ್ಯವನ್ನು ಕಂಡು ರವಿಯ ಹೃದಯ ಕರಗಿ ತನ್ನ ತಂದೆ ತಾಯಿಯ ಬಳಿ ನಾನು ಆ ಮಗುವಿಗೆ ಸಹಾಯ ಮಾಡುತ್ತೇನೆ ಎಂದಾಗ, ನೀನು ಕೂಲಿ ಕೆಲಸ ಮಾಡುವಾತ ಲಕ್ಷಾಂತರ ಹಣವನ್ನು ಹೇಗೆ ತರುತ್ತೀಯ ಎಂಬ ತಂದೆಯ ಪ್ರಶ್ನೆಗೆ ಉತ್ತರವಾಗಿ ಅಷ್ಟಮಿಯಲ್ಲಿ ವೇಷ ಹಾಕಿ ಹಣವನ್ನು ಸಂಗ್ರಹಿಸಿ ಸಹಾಯ ಮಾಡಬಹುದು ಎಂಬ ಆಶಾ ಕಿರಣವೊಂದು ಅವರ ಮನಸ್ಸಿನ ಮೂಲೆಯಲ್ಲಿ ಹಾದು ಹೋಗಿತ್ತು. ಸ್ಪೈಡರ್ ಮ್ಯಾನ್ ವೇಷದಿಂದ ಶುರುವಾದ ರವಿಯ ಪಯಣ ಇಲ್ಲಿಯವರೆಗೆ ಸುಮಾರು 78 ಲಕ್ಷ ಮೊತ್ತವನ್ನ ಸಂಗ್ರಹಿಸಿ 30ಕ್ಕೂ ಹೆಚ್ಚು ಪುಟಾಣಿಗಳಿಗೆ ಬದುಕು ನೀಡುವವರೆಗೆ ಸೇವಾ ಜ್ಯೋತಿ ಬೆಳಗಿಸುತ್ತಾ ಸಾಗುತ್ತಲೇ ಇದ್ದಾರೆ. ತನ್ನ ಬಳಿ ಕಣ್ಣೀರಿಟ್ಟ ಮಗುವಿನ ತಾಯಿಯ ನೋವಿಗೆ ರವಿ ಕಂಬನಿ ಮಿಡಿದು ಆ ಮಗುವಿನ ಕೈ ಸರ್ಜರಿಯ ಸಂಪೂರ್ಣ ವೆಚ್ಚವನ್ನ ನೀಡಿದ್ದರು. ಒಬ್ಬ ಕೂಲಿ ಕೆಲಸ ಮಾಡುವವನ ಹೃದಯವಂತಿಕೆ ವೈದ್ಯರನ್ನು ಮತ್ತು ವೈದ್ಯಕೀಯ ಲೋಕವನ್ನೇ ಭಾವುಕರನ್ನಾಗಿ ಮಾಡಿತ್ತು. ವೈದ್ಯರೇ ರವಿಯವರ ಸೇವೆಗೆ ಕೈಮುಗಿದು ತನ್ನ ಶುಲ್ಕವನ್ನು ಮಗುವಿಗಾಗಿ ನಿರಾಕರಿಸಿದರು. 1 10 ವರ್ಷದೊಳಗಿನ ಅದೆಷ್ಟೋ ಮಕ್ಕಳ ಚಿಕಿತ್ಸೆಗೆ ಸಹಾಯಹಸ್ತ ನೀಡುವ ಪುಣ್ಯ ಕೈ ರವಿಯವರದು. ರವಿ ತೊಡುವ ವೇಷ ವಿಭಿನ್ನ ರೀತಿಯದ್ದು. ಆ ವೇಷಕ್ಕೆ ಬಳಸುವ ಗಮ್ ಪೈಂಟ್ಗಳಿಂದ ಅದೆಷ್ಟೋ ಬಾರಿ ಅವರ ಚರ್ಮ ಸುಟ್ಟಿದೆ, ನೋವು ಅನುಭವಿಸಿದ್ದಾರೆ. ಅದೆಷ್ಟೋ ಬಾರಿ ವೇಷವನ್ನ ಹೊರಲಾರದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಊಟ ತಿಂಡಿ ತಿನ್ನಲಾರದೆ 24 ಗಂಟೆ ವೇಷ ತಯಾರಿಯಲ್ಲಿಯೇ ಮಗ್ನರಾಗುವ ರವಿಯ ಮನಸ್ಸಿನಲ್ಲಿದ್ದಿದ್ದು ಇಷ್ಟೇ. ನಮ್ಮ ಜೀವನ ಗಾಳಿಯಲ್ಲಿಟ್ಟ ದೀಪ ಇದ್ದ ಹಾಗೆ. ಗಾಳಿ ಬೀಸಿದರೆ, ತೈಲ ಮುಗಿದರೆ, ಬತ್ತಿ ಬತ್ತಿದರೆ ದೀಪ ಆರುತ್ತದೆ. 4 ದಿನದ ಈ ಬದುಕೆಂಬ ಸಂತೆಯಲ್ಲಿ ಸುಖ ದುಃಖಗಳು ಬಂದು ಹೋಗುವ ಅತಿಥಿಗಳು. ತನಗಿಂತ ಹೆಚ್ಚು ನೋವು ತಿನ್ನುವ ಜೀವಗಳ ನಡುವೆ, ಊಟಕ್ಕಿಲ್ಲದೆ ಹಸಿವಿನಿಂದ ಅಂಗಲಾಚುವ ಜನರ ನಡುವೆ ತನ್ನ 3 ದಿನದ ಈ ನೋವು ಕೇವಲ ಶೂನ್ಯ, ಕೇವಲ ಶೂನ್ಯ. ನಾವು ಆರುವ ಮುನ್ನ ಈ ಜಗತ್ತಿಗೆ ಒಂದಿಷ್ಟು ಬೆಳಕನ್ನು ಬಿಟ್ಟು ಹೋಗುವುದೇ ಜನ್ಮ. ಸಾರ್ಥಕತೆ ಎನ್ನುವ ಸಂದೇಶವನ್ನ ನಮಗೆಲ್ಲರಿಗೂ ನೀಡ್ತಾ ಇದ್ದಾರೆ ರವಿ. ಹೆತ್ತ ತಂದೆ ತಾಯಿಗಳನ್ನು ಅವರ ಕೊನೆಯ ಕಾಲದಲ್ಲಿ ನೋಡಿಕೊಳ್ಳಲಾಗದೆ ಮನೆಯಿಂದ ಒದ್ದು ಓಡಿಸುವ ದೃಶ್ಯಗಳು ಸಾವಿರಾರು. ಅದರ ನಡುವೆ ಹುಟ್ಟಿದ ಮಕ್ಕಳ ಪ್ರಾಣವನ್ನು
ಹಣವಿಲ್ಲದೆ ಕಾಪಾಡಿಕೊಳ್ಳಲು ಆಗದ ಬಡಪಾಯಿ ಜೀವಗಳು. ಈ ವಿಷಾದನೀಯ ಸ್ಥಿತಿಗೆ ಕೃಷ್ಣನೇ ಮರುಗಿ ರವಿಯನ್ನು ಉಡುಪಿಯ ಪುಣ್ಯ ನೆಲಕ್ಕೆ ಕಳುಹಿಸಿದನೋ ಏನೋ. ವರುಷದ 3 ದಿನ ವೇಷ ತೊಟ್ಟು ಮಕ್ಕಳ ಜೀವ ಉಳಿಸಲು ಹೋರಾಡುತ್ತಾ ತನ್ನ ಜೀವವನ್ನು ಮುಡಿಪಾಗಿಡುವ ಈ ಪುಣ್ಯಾತ್ಮನ ಸೇವಾ ಕೈಂಕರ್ಯ ನಮ್ಮ ಲೋಕಕ್ಕೆ ಮಾದರಿ. ತನಗೋಸ್ಕರ ಏನನ್ನೂ ಅಪೇಕ್ಷಿಸದೆ ಮಕ್ಕಳ ನಗುವಿನಲ್ಲೇ ತನ್ನ ಜೀವನ ಸಾರ್ಥಕತೆಯನ್ನು ಪಡೆಯುವ ವ್ಯಕ್ತಿ ಕೋಟಿಗೊಬ್ಬರು. ಒಬ್ಬಳು ತಾಯಿ 10 ಮಕ್ಕಳನ್ನು ಹೆತ್ತು ಕೊನೆಗೆ ತನ್ನವರಾರೂ ಇಲ್ಲದೆ ಹಸಿವಿನಿಂದ ನರಳಾಡಿ ಒಬ್ಬಂಟಿಯಾಗಿ ಜೀವ ಬಿಡುವ ಬದಲು ರವಿ ಕಟ್ಪಾಡಿಯಂತ ಒಬ್ಬ ಮಗನನ್ನು ಹಡೆದರೆ ಸಾಕಲ್ಲವೇ? ಆತ ಅಂತಹ 100 ತಾಯಂದಿರನ್ನು ಸಾಕಿ ಸಲಹಿದ್ದಾನೆ. ಜೀವನದಲ್ಲಿ ದುಡಿಮೆ ಮುಖ್ಯ, ಆದರೆ ಕೇವಲ ನಾನು, ನನ್ನದು, ನನ್ನಿಂದಲೇ ಎನ್ನುವ ಅಹಂಭಾವವಿರಬಾರದು ಎಂಬ ಮಾತಿಗೆ ಉತ್ತರವೇ ರವಿ ಕಟ್ಪಾಡಿ. ತನ್ನಿಂದ 100 ಜೀವಗಳಿಗೆ ನೆರವಾದರೂ ತಾನೆಂದೂ ಹೆಸರು ಕೀರ್ತಿಗಾಗಿ ಅಪೇಕ್ಷೆ ಪಡಲಿಲ್ಲ. ಕೋವಿಡ್ ದಿನಗಳಲ್ಲಿ ತನ್ನ ಶ್ರಮಕ್ಕೆ ಸಿಕ್ಕ ಲಕ್ಷಾಂತರ ಹಣವನ್ನು ಬಡ ಕುಟುಂಬಗಳಿಗೆ ಹಂಚಿ ಹೆಸರನ್ನು ಹೇಳದೆ ಅಪರಿಚಿತರಂತೆ ದಾನಿಯಾದ ರವಿ, ಈ ಮಣ್ಣಿನ ಕಣ್ಮಣಿಯಾದ ರವಿ, ತನ್ನೆಲ್ಲ ಕೆಲಸಕ್ಕೆ ಬೆಂಬಲ ನೀಡಿದ ಸ್ನೇಹಿತರನ್ನು, ದಾನಿಗಳನ್ನು ಸದಾ ಸ್ಮರಿಸಿಕೊಳ್ಳುತ್ತಾರೆ ರವಿ ಕಟ್ಪಾಡಿ. ತನ್ನ ನಿತ್ಯ ಸಂಪಾದನೆಯ ಅರ್ಧದಷ್ಟು ಹಣವನ್ನು ಕುಟುಂಬವೊಂದಕ್ಕೆ ನೀಡುತ್ತಾ ಅವರ ಬಾಳಿಗೆ ಬೆಳಕಾದವರು ರವಿ. ತಾನು ಮನಸ್ಸು ಮಾಡಿದ್ರೆ ಐಷಾರಾಮಿ ಜೀವನವನ್ನ ನಡೆಸಬಹುದಿತ್ತು. ಅದೆಷ್ಟೋ ಉದ್ಯೋಗಗಳು, ಅವಕಾಶಗಳು ತನ್ನತ್ತ ಹರಸಿ ಬಂದರೂ ಎಲ್ಲವನ್ನೂ ನಯವಾಗಿ ತಿರಸ್ಕರಿಸಿ ತನ್ನ ಸೇವಾ ಕಾರ್ಯವೊಂದೇ ಜೀವನದ ಕರ್ತವ್ಯವೆಂದು ಭಾವಿಸುತ್ತಾ ಅದೇ ಸೆಂಟ್ರಿಂಗ್ ಕೆಲಸ ಮಾಡುತ್ತಾ ಮಕ್ಕಳ ಚಿಕಿತ್ಸೆಗಾಗಿ ವರ್ಷಕ್ಕೊಮ್ಮೆ ವಿಭಿನ್ನ ವೇಷ ತೊಡುತ್ತಾ ಬದುಕು ಸವೆಯಿಸುವ ನಿಸ್ವಾರ್ಥ ಸೇವಾ ಮಾಣಿಕ್ಯನಿಗೆ ನಮ್ಮ ಕೋಟಿ ನಮನ, ಕೋಟಿ ನಮನ. ಅವರ ಭಯಾನಕ ವೇಷ ಜನಸಾಮಾನ್ಯರನ್ನು ಅರೆ ಕ್ಷಣಕ್ಕೆ ಭಯಪಡಿಸಿದ್ದಾದರೂ ಆ ವೇಷದ ಹಿಂದಿನ ಉದ್ದೇಶ ಪುಟ್ಟ ಮಗುವಿನ ನಗು. ಈ ಲೋಕವೇ ಮೆಚ್ಚುವಂತಹದ್ದು. ರವಿ ಕಟ್ಪಾಡಿಯವರು ಸೌಂದರ್ಯದ ಕುರಿತು ಚಿಂತಿಸಿ ವೇಷ ಹಾಕುವುದನ್ನು ನಿಲ್ಲಿಸಿದ್ದರೆ ಅದು ಅವರ ಕರ್ತವ್ಯವನ್ನೇ ಕೊಲ್ಲುತ್ತಿತ್ತು. ಅವರು ಕರ್ತವ್ಯದ ಕುರಿತು ಕನಸು ಕಂಡಿದ್ದಕ್ಕೆ ಇಂದು ಲೋಕವೇ ಅವರನ್ನು ಕೊಂಡಾಡುತ್ತಾ ಇದೆ. ರವಿ ಕಟ್ಪಾಡಿಯವರ ಮಕ್ಕಳ ಮೇಲಿನ ಅದಮ್ಯ ಕಾಳಜಿ, ನೊಂದ ಹೃದಯಗಳಿಗೆ ಮಿಡಿಯುವ ಮನಸ್ಸು, ಶ್ರಮದ ಬದುಕಿನಲ್ಲಿನ 100 ತಿರುವುಗಳು, 100 ಕುಟುಂಬಗಳಿಗೆ ಸಹಾಯದ ಸಾಂತ್ವನ ನೀಡಿದ ಫಲ ಅವರನ್ನು ಶ್ರೇಷ್ಠ ಸ್ಥಾನದಲ್ಲಿರಿಸುತ್ತಾ ಇನ್ನಷ್ಟು ಸಮಾಜ ಸೇವೆ ಮಾಡುವ ಶಕ್ತಿ ಬರಲಿ. ಕೋಟಿ ಕೈಗಳು ಅವರ ಪುಣ್ಯ ಕಾರ್ಯದೊಂದಿಗೆ ಕೈ ಜೋಡಿಸಿ ಇಡೀ ಲೋಕದ ಬಡವ ಬಲ್ಲಿದರ ನೋವಿಗೆ ಸ್ಪಂದಿಸುವ ಸ್ಫೂರ್ತಿ ಚಿಮ್ಮಲಿ. ಕೃಷ್ಣನಗರಿಯ ಕರ್ಣನನ್ನು ಭಗವಂತ ಸದಾ ಪೊರೆಯಲಿ, ಹಾರೈಸಲಿ, ಮೆರೆಸಲಿ ಎಂಬುದೇ ನಮ್ಮ ನಿನಾದ ಕ್ರಿಯೇಷನ್ಸ್ನ ಹೃದಯಾಂತರಾಳದ ಶುಭ ಹಾರೈಕೆ. ನಿನಾದ ಕ್ರಿಯೇಷನ್ಸ್, ರಾಗದೊಳಗೆ ಭಾವ ಬೆಸುಗೆ.